ಮಲ್ಲಾರ ಮಹಾದೇವಸ್ವಾಮಿ, ಹೆಗ್ಗಡದೇವನಕೋಟೆ ವರದಿಗಾರರು. ನಮ್ಮ ತುಮಕೂರು ವಾಹಿನಿ ಪ್ರಾರಂಭವಾಗಿ ಇಂದಿಗೆ 1 ವರ್ಷಗಳನ್ನು ಪೂರೈಸಿದೆ. ನಮ್ಮ ತುಮಕೂರು ವಾಹಿನಿಯು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ, ಹಾಗೆಯೇ ಬಡವರ ಪರ, ರೈತರ ಪರ ಧ್ವನಿ ಎತ್ತುವಲ್ಲಿ ಮನೆ ಮಾತಾಗಿದೆ. ಹಾಗೆಯೇ ಇದರ ಸಂಸ್ಥಾಪಕರಾದಂತಹ ನಟರಾಜು ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ವಾಹಿನಿ ತುಮಕೂರು ಇನ್ನೂ ಉತ್ತುಂಗದ ನಿಲ್ಲಲಿ, ಹಾಗೆಯೇ ಎಲ್ಲರ ಮನದಲ್ಲೂ ಮನೆ ಮಾತಾಗಲಿ ಎಂದು ಶುಭವನ್ನು ಹಾರೈಸ್ತಾ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ, ಹಾಗೆಯೇ ಈ ಒಂದು ಕರ್ನಾಟಕ ರಾಜ್ಯದ ಬಡವರ ಪರ, ದೀನ ದಲಿತರ ಪರ ಧ್ವನಿಯಾಗಿರುವ ನಮ್ಮ ತುಮಕೂರು ವಾಹಿನಿಯು ಇನ್ನೂ ಉತ್ತುಂಗಕ್ಕೆ ಬೆಳೆಯಲಿ ಎಂದ ಶುಭವನ್ನು ಹಾರೈಸ್ತೇನೆ. ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ತ ಕನ್ನಡಿಗ ಬಂಧು ಬಾಂಧವರಿಗೆ 67ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.